ಮಂಗಳೂರಿನ ಸೌಂದರ್ಯ ಪ್ರಿಯರಿಗೆ ಶುಭ ಸುದ್ದಿ. ನಿಮ್ಮ ಸೌಂದರ್ಯವನ್ನ ಹೆಚ್ಚಿಸಲು ಶುಭಾರಂಭಗೊಂಡಿದೆ ಟೋನಿ ಆ್ಯಂಡ್ ಗೈ ನೂತನ ಮಳಿಗೆ. ವಿಶೇಷ ಆಫರ್, ಆಕರ್ಷಕ ಮಳಿಗೆ, ಅತ್ಯಾಧುನಿಕ ತಂತ್ರಜ್ಞಾನಗಳಿಂದ ಸೇವೆ. ಟೋನಿ ಆ್ಯಂಡ್ ಗೈ ಮಳಿಗೆ ಹೇಗಿದೆ ಈ ವರದಿ ನೋಡಿ. ಸೌಂದರ್ಯವೆಂದರೆ ಇಂದಿನ ಯುವ ಜನತೆಗೆ ಅಚ್ಚುಮೆಚ್ಚು. ಸೌಂದರ್ಯ ಪ್ರಿಯರಿಗಾಗಿ ಮಂಗಳೂರಿನ ಪಾಂಡೇಶ್ವರದ ಫಿಜಾ ಬೈ ನೆಕ್ಸಸ್ ಮಾಲ್ನಲ್ಲಿ ಟೋನಿ ಆ್ಯಂಡ್ ಗೈ ಶುಭಾರಂಭಗೊಂಡಿದೆ. ವಿಶೇಷ ಆಫರ್ಗಳ ಮೂಲಕ ಗ್ರಾಹಕರ ಸೇವೆಗೆ ಟೋನಿ ಆ್ಯಂಡ್ ಗೈ ಯುನಿಸೆಕ್ಸ್ ಸೆಲೂನ್ ಸಿದ್ಧವಾಗಿದೆ. ಮುಸ್ತಫಾ ಪ್ರೇಮಿ ಮಾಲೀಕತ್ವದ ಹೆವೆನ್ ರೋಸ್ ಪ್ರೊಫೆಷನಲ್ ಯುನಿಸೆಕ್ಸ್ ಸೆಲೂನ್ ಕಡಲನಗರ ಮಂಗಳೂರಿನಲ್ಲಿ ಪ್ರಖ್ಯಾತಿ ಪಡೆದಿದೆ. ಅದರಂತೆ ಇದೀಗ ಮಂಗಳೂರಿನ ಪಾಂಡೇಶ್ವರದ ಫಿಜಾ ಬೈ ನೆಕ್ಸಸ್ ಮಾಲ್ನಲ್ಲಿ ಮುಸ್ತಫಾ ಪ್ರೇಮಿ ಅವರ ಫ್ರಾಂಚೈಸಿಯ ಮಾಲೀಕತ್ವದಲ್ಲಿ ಟೋನಿ ಆ್ಯಂಡ್ ಗೈ ಇದರ 2ನೇ ಶಾಖೆ ಶುಭಾರಂಭಗೊಂಡಿದೆ. ನೂತನ ಶಾಖೆಯನ್ನ ಮುಸ್ತಫಾ ಪ್ರೇಮಿ ಹಾಗೂ ಶಬಾ ಮುಸ್ತಫಾ, ಜನ್ನತ್ ಮುಸ್ತಫಾ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದ್ರು. ಫಿಜಾ ಬೈ ನೆಕ್ಸಸ್ ಮಾಲ್ ಇದರ ಜನರಲ್ ಮ್ಯಾನೇಜರ್ ಅರವಿಂದ್ ಶ್ರೀವಾಸ್ತವ್, ಆಪರೇಷನ್ ಮ್ಯಾನೇಜರ್ ಸುನಿಲ್ ಕೆಎಸ್, ಇಂಟೀರಿಯರ್ ಡಿಸೈನರ್ ದಿವ್ಯಾ ಮಸ್ಕರೇನಸ್, ಹೆವೆನ್ ರೋಸ್ ಯುನಿಸೆಕ್ಸ್ ಸೆಲೂನ್ ಮತ್ತು ಟೋನಿ ಆ್ಯಂಡ್ ಗೈ ಫ್ರಾಂಚೈಸಿಯ ಮಾಲಕರಾದ ಮುಸ್ತಫಾ ಪ್ರೇಮಿ ಮತ್ತಿತರ ಗಣ್ಯರು ಸೇರಿ ದೀಪ ಬೆಳಗಿಸಿ ಶುಭ ಹಾರೈಸಿದ್ರು. And if you take care of staff, I am sure the business will grow and is personalized. Wherever he is there, he will show the person, he will meet all the customers, he will invite them, he will talk to them, he will take the feedback. So wishing you more success, and I am sure one day your brand will become a big. The entire team, I think Mr. Mustafa is the one who actually got a revolution in this industry in Mangalore. So we are proud to be associated with Mr. Mustafa. I think it's been more than 6 years now that he's been associated with the mall, and I think this inauguration of Tony and Guy has added another jewel in our entire offerings. So I wish him all the very best and his entire team as well. So thank you so much. On the successful launch of yet another salon. Thank you, Mustafa sir, for giving me an opportunity to work on this project. It was a pleasure working with you, and I wish you all the very best. His team, ma'am, and hope that you open a lot more salons and all the very best. ಉದ್ಘಾಟನಾ ಸಮಾರಂಭದಲ್ಲಿ ಮಾಲಕರಾದ ಮುಸ್ತಫಾ ಪ್ರೇಮಿ ಮಾತನಾಡಿ, ಮಂಗಳೂರಿನಲ್ಲಿ ಹೆವೆನ್ ರೋಸ್ ಸಂಸ್ಥೆಯ ಮೂಲಕ ಶಾಖೆ ಪ್ರಾರಂಭಿಸಿದ ನನಗೆ ಜಿಲ್ಲೆಯ ಜನರು ಕುಟುಂಬದ ಸದಸ್ಯರಂತೆ ಸಹಕಾರ ನೀಡಿ ಇದೀಗ ಟೋನಿ ಆ್ಯಂಡ್ ಗೈ 2ನೇ ಶಾಖೆಯನ್ನು ಮಂಗಳೂರಿನಲ್ಲಿ ಆರಂಭಿಸುವಂತಾಗಿದೆ. ನಗರದ ಸಿಟಿ ಸೆಂಟರ್ ಮಾಲ್ನಲ್ಲಿ ಟೋನಿ ಗೈ ಮೊದಲ ಶಾಖೆ ಇದ್ದು ಇದಕ್ಕೆ ಉತ್ತಮ ಸ್ಪಂದನೆ ಲಭ್ಯವಾಗಿದೆ. ಇದೀಗ ಮಂಗಳೂರಿನ ಫಿಜಾ ಬೈ ನೆಕ್ಸಸ್ ಮಾಲ್ನಲ್ಲಿ 2ನೇ ಶಾಖೆ ತೆರೆಯಲಾಗಿದ್ದು ಈ ಹಿಂದೆ ನೀಡಿದ ಸಹಕಾರ ಗ್ರಾಹಕರು ಮುಂದೆಯೂ ನೀಡಬೇಕು. ಈ ಸಂಸ್ಥೆಯು ಇಷ್ಟೊಂದು ಅಭಿವೃದ್ಧಿ ಮತ್ತು ಯಶಸ್ಸಿಗೆ ಕೇವಲ ನಾನು ಮಾತ್ರ ಅಲ್ಲ, ನಮ್ಮ ಸಂಸ್ಥೆಯ ಪ್ರತಿಯೊಂದು ಸಿಬ್ಬಂದಿ ಗ್ರಾಹಕರು ಕಾರಣ. ಇವರಿಗೆ ನಾನು ಸದಾ ಚಿರಋಣಿ ಎಂದರು. बहुत सारी नोक झोंक भी होती हैं. मैं मानता हूँ ये संसार हमारे लिए एक फैमिली जैसा है. मैंगलोरियंस ने बहुत सारा प्यार दिया, बहुत सारी मोहब्बत दी, और इसका ये इफेक्ट होता है कि हर साल हम लोग ग्रो हो रहे हैं और लाखों की तादाद में हमारे कस्टमर बनते चले जा रहे हैं. हमें लगा कि मैंगलोर को फैशन का एक स्टेप और आगे लेकर जाना है, जिसके लिए हम लोगों ने सिटी सेंटर मॉल में टोनी एंड गाय शुरू किया और वहां हमें सक्सेस मिला. तो आज हम लोगों ने फॉरम फिजा बाय नेक्सस मॉल में भी शुरू किया है टोनी एंड गाय. तो आप लोगों की मोहब्बत जिस तरीके से हमें पहले मिल रही थी, मैं उम्मीद रखता हूं मैंगलोर की वही मोहब्बत फिजा बाय नेक्सस मॉल के लिए भी टोनी एंड गाय को मिलेगी. ಕಾರ್ಯಕ್ರಮದಲ್ಲಿ ಹೆವೆನ್ ರೋಸ್ ಮ್ಯಾನೇಜಿಂಗ್ ಪಾರ್ಟ್ನರ್ ಮಹಮ್ಮದ್ ಸನಕತ್ ಅಲಿ, ಬಿಎನ್ಐ ಸದಸ್ಯರಾದ ಮೋಹನ್ ರಾಜ್, ರೋಷನ್ ಬಾಳಿಗ, ಸ್ವೀಕೃತ್, V4 ನ್ಯೂಸ್ ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ಉಪಾಧ್ಯಕ್ಷೆ ರೋಸ್ಲಿನ್ ಡಿಲಿಮಾ, ಮುಸ್ತಫಾ ಪ್ರೇಮಿ ಕುಟುಂಬಸ್ಥರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅಹಮದ್ ಬಾವಾ ವಾ ಮಂಜೂರ್, ದೈಜಿವಲ್ 24/7.